ಯಾವುದೇ ಟೀಕೆಗಳು ಎಲ್ಲಿಯನ್ನ ಮೀರಬಾರದು. ಟೀಕಿಸುವಾಗ ಬಳಸುವ ಶಬ್ದ ಪ್ರಯೋಗಗಳನ್ನು ಜನ ಗಮನಿಸುತ್ತಾರೆ ಎಂದು ಇಂಧನ ಸಚಿವ ವಿ ಸುನೀಲ್ ಕುಮಾರ್ ಹೇಳಿದ್ದಾರೆ. ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ವಿಚಾರವಾಗಿ ಕಾಂಗ್ರೆಸ್ ಮುಖಂಡ ಪ್ರಿಯಾಂಕ್ ಖರ್ಗೆ ಹಾಗೂ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಮಾತಿನ ಜಟಾಪಟಿಯ ಕುರಿತು ಉಡುಪಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಮಾತಿನಿಂದ ನಮ್ಮ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ವಾಜಪೇಯಿ ವ್ಯಕ್ತಿತ್ವ ಯಾವ ರೀತಿಯದ್ದು ಎಲ್ಲರಿಗೂ ಗೊತ್ತಿದೆ. ಅಜಾತ ಶತ್ರು ಎಂದು ಅವರೇ ಅವರನ್ನು ಕರೆಸಿಕೊಂಡಿದ್ದಲ್ಲದೆ ಜನ ಅವರನ್ನ ಅಜಾತ ಶತ್ರು ಎಂದು ಕರೆದಿದ್ದಾರೆ. ಟೀಕಿಸುವ ಪ್ರತಿಯೊಬ್ಬರಿಗೂ ಈ ಮತ್ತು ಅನ್ವಯವಾಗುತ್ತದೆ ಎಂದರು. ಇದೇ ವೇಳೆ ಸ್ವಾತಂತ್ರ್ಯ ರಥಕ್ಕೆ ಎಸ್ಡಿಪಿಐ ಕಾರ್ಯಕರ್ತರು ತಡೆ ಒಡ್ಡಿದ ಕುರಿತು ಮಾತನಾಡಿ, ಸಾವರ್ಕರ್ಗೆ ಕಾಂಗ್ರೆಸ್ ಯಾವತ್ತೂ ಗೌರವ ಕೊಟ್ಟಿಲ್ಲ. ಅಂಡಮಾನ್ ನಿಕೋಬಾರ್ನಲ್ಲಿರುವಂತಹ ಸಾವರ್ಕರ್ ಹೆಸರನ್ನ ತೆಗೆದುಹಾಕಲು ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿತ್ತು. ಕಾಂಗ್ರೆಸ್ನ ಮರಿಮೊಮ್ಮಕ್ಕಳು ಕೂಡ ಅಪಮಾನ ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಇವರು ಗೌರವ ಕೊಡಲ್ಲ. ದೇಶ ಮೊದಲು ಎಂಬ ಕಲ್ಪನೆಯನ್ನ ಇವರಿಂದ ನಿರೀಕ್ಷಿಸಲು ಸಾಧ್ಯವೇ ಎಂದರು. ಇನ್ನು ಇಂಧನ ಖಾತೆಯ ಮೇಲೆ ಸಚಿವ ಆನಂದ್ ಸಿಂಗ್ಗೆ ಕಣ್ಣು ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ಇದು ಕೇವಲ ಕಪೋಲ ಕಲ್ಪಿತ. ಯಾರೋ ಯಾವುದೋ ಇಲಾಖೆಯ ಮೇಲೆ ಕಣ್ಣು ಇಡ್ತಾರೆ ಅನ್ನುವುದು ತಪ್ಪು. ಸಾರ್ವಜನಿಕ ಜೀವನದಲ್ಲಿ ಬೇಸರ, ಸಂತೋಷ ಸಹಜ. ಬಿಜೆಪಿಯಲ್ಲಿ ಆಂತರಿಕದ ವ್ಯವಸ್ಥೆ ಇದೆ. ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳುವ ವ್ಯವಸ್ಥೆ ಇದೆ ಎಂದರು. ಯಾವುದೇ ಟೀಕೆಗಳು ಎಲ್ಲೆಯನ್ನು ಮೀರಬಾರ್ದು. ಟೀಕೆಗಳು, ಶಬ್ದಗಳ ಪ್ರಯೋಗಗಳು ಜನತೆ ಅದನ್ನು ಗಮನಿಸ್ತಾ ಇರ್ತಾರೆ. ಇದರಿಂದ ನಮ್ಮ ವ್ಯಕ್ತಿತ್ವಗಳು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ವಾಜಪೇಯಿ ಅವರ ವ್ಯಕ್ತಿತ್ವ ಯಾವ ರೀತಿ ಇದು, ಎಷ್ಟು ವರ್ಷದ ರಾಜಕೀಯದ ಇತಿಹಾಸ ಇದೆ. ಅಜಾತ ಶತ್ರು ಅಂತೇಳಿ ಅವ್ರನ್ನ ಕರ್ಕೊಂಡಿದ್ದಲ್ಲ, ಜನ ಅವ್ರನ್ನ ಅಜಾತ ಶತ್ರು ಅಂತ ಕರೆದಿದ್ದು. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಮಾತುಗಳನ್ನು ಯಾವುದೋ ಒಬ್ಬ ವ್ಯಕ್ತಿ ಹೇಳಿದರೆ ಅದು ಅವನ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ವಿನಃ ವಾಜಪೇಯಿ ಅವರಿಗೇನೂ ಆಗಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ. ಟೀಕೆಗಳು ಎಲ್ಲೇ ಮೀರಬಾರ್ದು ಅನ್ನೋದನ್ನು ನಾನು ಮತ್ತೆ ಒತ್ತಿ ಹೇಳ್ತೇನೆ. ಅಲ್ಲ, ಸಾವರ್ಕರಿಗೆ ಕಾಂಗ್ರೆಸ್ ಯಾವತ್ತೂ ಗೌರವವನ್ನು ಕೊಡಲಿಲ್ಲ. ಮಣಿಶಂಕರ್ ಅಯ್ಯರ್ ಕೇಂದ್ರದ ಸಚಿವರಾಗಿದ್ದಾಗ ಅಂಡಮಾನ್ ನಿಕೋಬಾರ್ನಲ್ಲಿರುವಂಥ ಸಾವರ್ಕರ್ ಅವರ ಹೆಸರನ್ನು ತೆಗೆದುಹಾಕಬೇಕು ಅನ್ನುವಂಥ ಒಂದು ಕೆಟ್ಟ ನಿಲುವನ್ನು ಅವ್ರು ತೆಗೆದುಕೊಂಡಿತ್ತು. ಒಂದು ಕರಿನೀರಿನ ಶಿಕ್ಷೆಯನ್ನು ಅನುಭವಿಸಿದಂಥ ವ್ಯಕ್ತಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ನೂರಾರು ದಿನಗಳ ಕಾಲ ಜೈಲಿನಲ್ಲಿದ್ದಂಥ ವ್ಯಕ್ತಿಗೆ ಕಾಂಗ್ರೆಸ್ ಈ ರೀತಿಯಾದಂಥ ಅಪಮಾನವನ್ನು ಹಿಂದೆಯೂ ಕೂಡ ಮಾಡಿತ್ತು. ಇವತ್ತು ಅವರ ಮರಿಮೊಮ್ಮಕ್ಕಳು ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವವನ್ನೇ ಕೊಡಲ್ಲ ಅಂತಾದಮೇಲೆ ಇನ್ನು ದೇಶ ಮೊದಲು ಅನ್ನುವಂಥ ಕಲ್ಪನೆ ಅವರಿಂದ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ನಿಮ್ಮದು ಕಲ್ಪೋತಿತ್ತು ಅಷ್ಟೇ. ಯಾರೋ ಇಲಾಖೆ ಮೇಲೆ ಕಣ್ಣಿಡ್ತಾರೆ ಎನ್ನುವಂಥದ್ದೇನಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಬೇಸರ, ಸಂತೋಷ ಇದೆಲ್ಲವೂ ಕೂಡ ನಡೀತಾನೆ ಇರ್ತದೆ. ನಾನು ಅವತ್ತು ಹೇಳಿದ್ದೇನೆ, ನಮ್ಮ ಪಾರ್ಟಿಯಲ್ಲಿ ಒಂದು ಆಂತರಿಕವಾದಂಥ ವ್ಯವಸ್ಥೆ ಇದೆ. ಯಾವುದೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ನಮ್ಮ ಹತ್ರ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಅಡಿನಲ್ಲಿ ಎಲ್ಲದನ್ನು ಕೂಡ ಪರಿಹಾರ ಮಾಡ್ಕೊಳ್ತೇವೆ.